ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಸೋರೆಕಾಯಿ ಬೀಜದಿಂದ ಏನು ಮಾಡಬಹುದು ಅಂತ ಯೋಚನೆ ಮಾಡಿದೆ. ಆದರೆ ಇದರಲ್ಲೊಂದು ಸೂಪ್ ಮಾಡುವ ಅಂತ ಹೊಳೆಯಿತು. ಇದರಲ್ಲೊಂದು ಸೂಪ್ ಮಾಡ್ತೇನೆ. ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ. ಇದಕ್ಕೆ ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ, ಒಂದು ಕಾಯಿ ಮೆಣಸು. ಈಗ ಇದರಿಂದ ನಾವು ಸೂಪ್ ಮಾಡ್ಕೊಳ್ಳೋಣ. ಈಗ ನೋಡಿ, ಆಗ ತೋರಿಸಿದ ಬೀಜವನ್ನು ನಾನು ರುಬ್ಬಿಕೊಂಡಿದ್ದೇನೆ. ಇದನ್ನು ಸೋಸಿಕೊಳ್ಬೇಕು. ಹೀಗೆ ಇದು ಡೈರೆಕ್ಟ್ ಹಾಗೆ ಹಾಕ್ಕೊಳ್ಬಾರ್ದು, ಯಾಕಂದರೆ ಸ್ವಲ್ಪ ತರಿ ಇರುತ್ತೆ. ಅದು ನಮ್ಮ ಗಂಟಲಿಗೆಲ್ಲ ಸಿಗ್ತದಲ್ಲ, ಅದಕ್ಕೆ ಸೋಸ್ಕೊಳ್ಬೇಕು. ನಾವು ಚೆನ್ನಾಗಿ ಸೋಸ್ಕೊಂಡು ನೋಡಿ ಹೀಗೆ ಹಿಂಡ್ಕೊಂಡು ತೆಗಿಬೇಕು ಅದನ್ನು. ತೆಂಗಿನೆಣ್ಣೆ 2 ಸ್ಪೂನ್ ಹಾಕ್ಕೊಳ್ತೇನೆ. 1/4 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಿದ್ದೇನೆ. ಒಂದು 1/4 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತೇನೆ. 4 ಕೆಸಳು ಕರಿಬೇವು ಹಾಕ್ಕೊಳ್ತಿದ್ದೇನೆ. ಈಗ ಕಟ್ ಮಾಡ್ಕೊಂಡಿದ್ದ ಟೊಮೆಟೊನ ಹಾಕ್ಕೊಳ್ತೇನೆ. ಮತ್ತು ಒಂದು ಕಾಯಿ ಮೆಣಸು ಇದು ಕೂಡ ಹಾಕ್ಕೊಳ್ತೇನೆ. ಉದ್ದಗೆ 1-2 ಪೀಸ್ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ ಟೊಮೆಟೊನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ. ಟೀ ಸ್ಪೂನು ಮೆಣಸಿನ ಹುಡಿ ಹಾಕ್ಕೊಳ್ತಿದ್ದೇನೆ. ನೋಡಿ, ಸ್ವಲ್ಪ ಗರಂ ಮಸಾಲೆ, ಅಂದರೆ ಒಂದು ಚಿಟಿಕೆ ಅಂತ ಹೇಳ್ಬೋದು. 1/4 ಟೀ ಸ್ಪೂನ್ ಇಲ್ಲ, ಸ್ವಲ್ಪ ಕಡಿಮೆ. ಇದು ಮಾತ್ರ ಇದರಲ್ಲೇ ಹಾಕ್ಕೊಳ್ತಿದ್ದೇನೆ. ಒಂದು 1/4 ಟೀ ಸ್ಪೂನ್ ಸಾಕು. ಯಾವಾಗಲೂ ಸೂಪಿಗೆ ಸ್ವಲ್ಪ ಪೆಪ್ಪರ್ ಹಾಕದಿದ್ರೆ ಚೆಂದಾಗೋದಿಲ್ಲ. ನಾವು ಇದು ಸೋಸ್ಕೊಂಡ ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಸೋರೆಕಾಯಿ ಬೀಜದ್ದು ಅದು ಕುದಿಬೇಕು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಹುಣಸೆಹುಳಿ ರಸವನ್ನು ಹಾಕ್ತಿದ್ದೇನೆ. ನೋಡಿ, ಈಗ ಕುದೀತಾ ಇದೆ. ಅದಕ್ಕೆ ಜಾಸ್ತಿ ಬೇಡ, ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ತೇನೆ. ಈಗ ಇದಾಯಿತು, ಇನ್ನು ಸರ್ವ್ ಮಾಡೋಣ. ನೋಡಿ ಎಷ್ಟು ದಿಢೀರಂತ ಮಾಡಿದ್ದು. ಅಷ್ಟು ಫಾಸ್ಟಾಗಿ ಮಾಡಿದ್ದೇನೆ ಮತ್ತು ತುಂಬ ಚೆನ್ನಾಗಾಗಿದೆ. ಪರಿಮಳ ತುಂಬ ಬರ್ತಾ ಉಂಟು. ಇದಕ್ಕೆ ಫಸ್ಟಿಗೆ ನಾವು ಎಣ್ಣೆ ಹಾಕ್ಕೊಂಡದ್ದು, ಮತ್ತೆ ಒಗ್ಗರಣೆ ಹಾಕ್ಕೊಳ್ಳಿಲ್ಲ. ಆದರೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ವಿಜಯ ಲಾಕ್ಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ನಾಳೆ ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.